ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆಯಲ್ಲಿ ವ್ಯಾಪಕ ಅಸಮರ್ಪಕತೆ ಇದ್ದು ಪಂಪುಗಳನ್ನು ಸಂಜೆ ಚಾಲು ಮಾಡಿ ಹೋಗುವ ಸಿಬ್ಬಂದಿಗಳು ಮರುದಿನ ಬೆಳಗಾದರೂ ಆಫ್ ಮಾಡುವುದಿಲ್ಲ ಎಂದು ಕಾರ್ಕಳ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಯಿತು. ಕಾರ್ಕಳ ಪುರಸಭೆಯ ಅಧ್ಯಕ್ಷರಾದ ಅನಿತಾ ಅಂಚನ್ ಹಾಗೂ ವಿಶೇಷ ಐಎಎಸ್ ಅಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾದ ಅಹಮದ್ ಶೇಖ್, ನವೀನ್ ದೇವಾಡಿಗರವರು ಮಾತನಾಡಿ, ಕಾಬಿಟ್ಟಿನ ಎಲ್ಲ ಕಡೆ ನೀರಿದೆ, ಆದರೆ ಪುರಸಭೆಯ ಸಿಬ್ಬಂದಿಗೆ ಗೊತ್ತಿರುವುದಿಲ್ಲ. ನೀರಿನ ಪಂಪ್ಗಳನ್ನು ರಾತ್ರಿ ಸಮಯ ಚಾಲೂ ಮಾಡಿ ಹೋದರೆ ಅದನ್ನು ಬಂದ್ ಮಾಡಲು ಆ ಸಿಬ್ಬಂದಿಗಳು ಬರುವುದಿಲ್ಲ ಎಂದು ಸಭೆಯಲ್ಲಿ ದೂರಿದರು. ಹಣ ಹಂಚಿಕೆಯ ವಿಚಾರದಲ್ಲಿ ಕೆಲವು ವಾರ್ಡ್ಗಳಿಗೆ ನೀಡುವುದು ಸರಿಯಲ್ಲ ಎಂದು ಸದಸ್ಯರು ಚರ್ಚೆಗಿಳಿದರು. ಈಗ ನೀವು ದೂರು ಕೊಟ್ಟಿದ್ದೀರಿ, ಹೌದು, ನೀವು ಕೂಡ ಲಿಖಿತವಾಗಿ ದೂರು ಕೊಟ್ಟಿದ್ದೀರಿ. ಈಗ ನೀವು ಲಿಖಿತವಾಗಿ ಎದುರು ಬಂದು ಅವ್ರ ಹತ್ರ ಶ್ರಮ ಪಟ್ಟು ಕೇಳಿಸುವ ಅಗತ್ಯ ಏನಿತ್ತಾಗತ್ತೆ? ಎಲ್ಲ ಕಡೆ ಒಂದೇ ಸರಿ ನೀರಂತೆ, ಅದು ಒಂದೇ ಕಡೆ ಸರಿ ನೀರು ಬರುವುದಿಲ್ಲ. ಮೊದ್ಲಿದ್ದವ ಟೈಮಿಗೆ ಸರಿಯಾಗಿ ಬೆಳಿಗ್ಗೆ 5:30ಗೆ ಒಂದು ಕಡೆ ಬಿಟ್ರೆ ಅಲ್ಲಿ 8-9 ಗಂಟೆಗೆ ಬಂದ್ ಮಾಡಿ ಮತ್ತೊಂದು ಲೈನ್ ಕೊಡ್ತಾರೆ. ಅದು ಎಷ್ಟು ಕಡೆ ಇದೆ ಅಂತ ಹೇಳಿ ನಿಮ್ಮ ಗಮನದಲ್ಲಿದೆ, ಪುರಸಭೆಯ ಲೀಸ್ಟ್ ಅಲ್ಲಿ ಕೂಡ ಇದೆ. ನೀವು ಪ್ರತಿ ಸರಿ ಮೀನು ವ್ಯಾಪಾರಕ್ಕೆ ಮತ್ತೊಂದಕ್ಕೆ ಹಣ ಕೊಡುವಾಗ ಒಂದೇ ವಾರ್ಡಿಗೆ ಯಾಕೆ ನೀವು ಹಣ ಇಡೋದು? ನೀವು ಹಿಂದಿನ ಮೀಟಿಂಗ್ ನ ನಡವಳಿಕೆಯನ್ನು ತೆಗೆದು ನೋಡಿ, ಬರೀ ಹುಚ್ಚಂಗಿ ನಗರ ಅಂತ ಇದೆ. ಕಾರ್ಕಳದಲ್ಲಿ ನಿಮಗೆ ಕಾರ್ಕಳ ಪುರಸಭೆಯಲ್ಲಿ ಹುಚ್ಚಂಗಿ ನಗರ ಒಂದೇ ಇರೋದು. ಮೀನು ವ್ಯಾಪಾರಕ್ಕೆ ನಮ್ಮಲ್ಲಿ 4 ಜನ ಅರ್ಜಿ ಕೊಟ್ಟಿದ್ದಾರೆ, 100 ಜನ ಮೀನು ವ್ಯಾಪಾರಸ್ಥರಿದ್ದಾರೆ. ಅವ್ರಿಗೆ ಯಾಕೆ ನೀವು ಇಡೋದು? ಕೆಎಂ ಖಲೀಲ್, V4 News 24/7, ಕಾರ್ಕಳ.